ನಾನು ಹರ್ಷಿತಾ, ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಸಂಘದ ಸದಸ್ಯರಾದ ಚಂದ್ರು ರಾಮನಾಯ್ಕ್ ಶಿರಾಣಿ ಎನ್ನುವ ಚಾಲಕ ಬಸ್ತಿ ಕೈಕಿಣಿಯ ದೇವಿಕಾರ್ನಿಂದ ಭಟ್ಕಳದ ಗಾಂಧಿನಗರಕ್ಕೆ ಒಂದು ಬಾಡಿಗೆ ಹೋಗಿರುತ್ತಾನೆ. ಬಾಡಿಗೆ ಬಿಟ್ಟು ವಾಪಸ್ ಮುರುಡೇಶ್ವರಕ್ಕೆ ಬರುವಾಗ 3-4 ಜನರನ್ನು ಹತ್ತಿಸಿಕೊಂಡು ಬಂದಿರುತ್ತಾನೆ. ವಾಪಸ್ ಮುರುಡೇಶ್ವರಕ್ಕೆ ಬಂದಾಗ ತಮ್ಮ ರಿಕ್ಷಾದ ಹಿಂದೆ ಒಂದು ಬ್ಯಾಗ್ ಇರುವುದನ್ನು ಗಮನಿಸಿ ಸಂಘದ ಪ್ರಮುಖರಿಗೆ ಮಾಹಿತಿ ಕೊಟ್ಟು ಬ್ಯಾಗ್ ಪರಿಶೀಲನೆ ಮಾಡಿದಾಗ ಬ್ಯಾಗ್ನಲ್ಲಿ ನಗದು ಹಾಗೂ ಚಿನ್ನ ಇರುವ ಬಗ್ಗೆ ತಿಳಿಯಿತು. ಅಷ್ಟರೊಳಗೆ ಚಿನ್ನ ಕಳೆದುಕೊಂಡವರು ವಿಜಯಲಕ್ಷ್ಮಿ ಮೋಗೇರ್ ಎನ್ನುವ ಮಹಿಳೆ ಅಂತ ಗೊತ್ತಾಗಿ ಆ ಮಹಿಳೆಗೆ ಮಾಹಿತಿ ನೀಡಿ ಮುರುಡೇಶ್ವರದ ಪೊಲೀಸ್ ಠಾಣೆಗೆ ಬರಲು ಹೇಳಿ ಮುರುಡೇಶ್ವರ ಠಾಣೆ ಪೊಲೀಸರ ಸಮಕ್ಷದಲ್ಲಿ ಕಳೆದುಕೊಂಡ ಸುಮಾರು 5-6 ಲಕ್ಷ ಬೆಲೆ ಬಾಳುವ ಚಿನ್ನ, 4 ತೊಲೆ ಕಂಠಿ, 2 ಬಳೆ, 1 ಜೊತೆ ಕಿವಿಯೋಲೆ, 1 ಜೊತೆ ಸಣ್ಣ ಕಿವಿಯೋಲೆ, 3 ಉಂಗುರ, 1 ಕಿವಿಬೊಟ್ಟು ಹಾಗೂ 7,775 ರೂಪಾಯಿ ನಗದು ಹಣ ಕಳೆದುಕೊಂಡ ಮಹಿಳೆಗೆ ತಲುಪಿಸಿದರು. ರಿಕ್ಷಾದಲ್ಲಿ ಚಿಕ್ಕ ಚಿನ್ನ ಮತ್ತು ನಗದು ವಾಪಸ್ ವಾರಸುದಾರರಿಗೆ ತಲುಪಿಸಿ ಪ್ರಾಮಾಣಿಕ ಮೆರೆದ ರಿಕ್ಷಾ ಚಾಲಕ ಚಂದು ನಾಯ್ಕ್ ಅವರಿಗೆ ಪೊಲೀಸ್ ಇಲಾಖೆಯಿಂದ ಶಾಲು ಹೊದಿಸಿ ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಿದರು. 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334.